ಬ್ರಹ್ಮಕಲಶ ತುಂಬ ಜಾಗೃತಿಯ ರೀತಿಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರುಣ್ ಅವರು ಒಂದು ರೀತಿಯಲ್ಲಿ ಕ್ಷೇತ್ರದ ಇತಿಹಾಸ ಮಹತ್ವ ಎಲ್ಲವನ್ನು ಕೂಡ ತುಂಬ ಸ್ಪಷ್ಟ ಅರ್ಥಪೂರ್ಣವಾಗಿ ವಿವರಿಸಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪ್ರತಿಯೊಂದು ಕಡೆಗೂ ಕೂಡ ನಾವು ಭೇಟಿ ಕೊಡಲಿಕ್ಕಿದ್ದೇವೆ. ಅಲ್ಲಲ್ಲಿ ಈ ಕ್ಷೇತ್ರದಲ್ಲಿ ಪರಿವಾರ ದೇವಗಳಿರುವಂಥದ್ದು ಎಲ್ಲದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಅಲ್ಲಿಗೆ ಭೇಟಿ ಕೊಟ್ಟು ಇತಿಹಾಸ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಹೇಳಿರುವಂಥದ್ದು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅರುಣ್ ಅವರನ್ನು ಸ್ವಾಗತಿಸೋಣ. ಅರುಣ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಗೊತ್ತೇ ಇರುವಂಥದ್ದು ನಿನ್ನೆಯ ಕಾರ್ಯಕ್ರಮದಲ್ಲಿ ಒಂದು ರೀತಿಯಲ್ಲಿ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ನಿಮಗೆ ಸ್ಪಷ್ಟ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಂದು ಕ್ಷೇತ್ರದ ಒಂದು ಕಡೆಗೆ ನಾವು ಭೇಟಿ ಕೊಡಲಿಕ್ಕಿದೆ. ಮೊದಲನೇದಾಗಿ ವೀಕ್ಷಕರಿಗೆ ಗೊತ್ತೇ ಇರುವಂಥ ಮೊದಲನೇದಾಗಿ ನಮ್ಮನ್ನು ಸ್ವಾಗತಿಸುವಂಥದ್ದೇ ಮಹಾದ್ವಾರ ಆದರೆ ಆ ನಂತರ ನಂತರ ಸ್ವಾಗತಿಸುವಂಥದ್ದು ಅಶ್ವತ್ಥ ಕಟ್ಟೆ ಅಂತ ನಿನ್ನೆಯ ಒಂದು ಕಥೆಯಲ್ಲಿ ಹೇಳಿರುವಂಥದ್ದು. ಈ ಅಶ್ವತ್ಥ ಕಟ್ಟೆಯಲ್ಲಿ, ಈ ಕ್ಷೇತ್ರದ ಅಶ್ವತ್ಥ ಕಟ್ಟೆಯಲ್ಲಿ ಒಬ್ಬ ರಾಜ ಮಲಗಿರುವಂಥದ್ದು, ಅವನಿಗೆ ಕನಸು ಬೀಳುವಂಥದ್ದು, ಇಂತಹ ವಿವರಣೆಯನ್ನು ಕೊಟ್ಟಿದ್ದೀರಾ. ಇನ್ನೂ ಕೂಡ ಈ ಅಶ್ವತ್ಥ ಕಟ್ಟೆಗೆ ಸ್ಪಷ್ಟವಾಗಿ ಹೇಳೋದಾದರೆ, ಮೊದಲನೇದಾಗಿ ಅಶ್ವತ್ಥ ಕಟ್ಟೆಯ ಬಗ್ಗೆ ಹೇಳೋದಾದರೆ, ಒಂದು ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯ ಆಯಕಟ್ಟುಗಳು ಬರ್ತದೆ. ಅದರಲ್ಲಿ ಕ್ಷೇತ್ರದ ಬಹಳ ಮುಖ್ಯವಾದ ಭಾಗ ಅಶ್ವತ್ಥ ಕಟ್ಟೆ ಕೂಡ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೆ ಶಂಕರ ಪ್ರೋಕ್ತ ವೃಕ್ಷರಾಜಾಯತೆ ನಮಃ ಅಂತ. ವೃಕ್ಷರಾಜ ಅಂತ ಇದು ಎಲ್ಲ ಮರಗಳಲ್ಲೂ ರಾಜ, ಅದು ಅಶ್ವತ್ಥ ಎನ್ನುವಂಥದ್ದು. ತುಳುವಿನಲ್ಲಿ ಅತ್ತೊಸದ ಇರೆ ಅಂತ ಹೇಳ್ತಾರೆ. ಅತ್ತೊಸ ಈ ಅಶ್ವತ್ಥ ಎಂಬ ಶಬ್ದದ ಅಪಭ್ರಂಶ ರೂಪ ಅದು. ಆದರೆ ಈ ಅಶ್ವತ್ಥ ಎನ್ನುವಂಥದ್ದು ವೃಕ್ಷಗಳ ರಾಜ ಹೌದು, ಅತ್ಯಂತ ಪವಿತ್ರವಾದಂಥ ವೃಕ್ಷವೂ ಹೌದು. ಅದರ ಎಲೆ ಬಹಳ ಚಂದ, ನೀವು ನೋಡಿರ್ತೀರಿ. ಅದು ಒಂದು ಚಿತ್ರ ಮಾಡಲಿಕ್ಕೆ ಯೋಗ್ಯವಾಗುವಂತಹ ಆಕಾರವು, ಶೋಭೆಯು, ಆಕರ್ಷಣೆಯೂ ಇರುವಂಥದ್ದು. ಅದು ಪ್ರಸಾದ ವಿತರಣೆಗೆ, ಇತರ ಪುಣ್ಯ ಕಾರ್ಯಗಳಿಗೆ ಅಥವಾ ತರ್ಪಣಾದಿಗಳಿಗೆ, ಬಲಿ ಸೇವೆಗಳಿಗೆಲ್ಲ ಬಳಕೆ ಆಗುವಂತಹ ಎಲೆ. ನಮ್ಮಲ್ಲಿರುವಂಥ ಬೇರೆ ಬೇರೆ ವೃಕ್ಷಗಳ ಪಾವಿತ್ರತೆಗಳ ಕಲ್ಪನೆಗಳಲ್ಲಿ, ಪೌರಾಣಿಕ ಹಿನ್ನೆಲೆಗಳಲ್ಲಿ ಈ ಅಶ್ವತ್ಥ ಕೂಡ ಒಂದು. ಈ ಕ್ಷೇತ್ರದ ನೀವಾಗಲೇ ವಿವರಿಸಿದಾಗೆ ಮಹಾದ್ವಾರ ಕಳೆದು ಮತ್ತೆ ಒಳಗಡೆ ಬಂದಾಗ ಕ್ಷೇತ್ರದ ಒಟ್ಟು ನೋಟ, ಬಾಹ್ಯದ ಪಕ್ಷಿ ನೋಟ, ಒಂದು ಹಕ್ಕಿಗೆ ಆಕಾಶದಲ್ಲಿ ಹಾರುವಾಗ ಹೇಗೆ ಒಂದು ದೇವಸ್ಥಾನ ಕಾಣ್ತದೋ ಹಾಗೆ ಬಹಳ ದೂರದಿಂದ ಬರುವಾಗಲೇ ಈ ದೇವಸ್ಥಾನಕ್ಕೊಂದು ನೋಟ ಇದೆ. ಹತ್ತಿರ ಬಂದಾಗ ಮಾತ್ರ ಕಾಣುವಂಥದ್ದು. ಬಹಳ ದೂರದ ನೋಟಕ್ಕೆ ಇಡೀ ಕ್ಷೇತ್ರದ ಒಟ್ಟು ಮುಖ ಗೋಪುರ ಏನಿದೆ, ಮುಖಮಂಟಪ, ಅದಕ್ಕೆ ಒಂದು ಭಾಗದಲ್ಲಿ ಆನಿಸಿ ನಿಂತ ಹಾಗೆ ಬಹಳ ಚಂದವಾಗಿ ಕಾಣುವಂಥದ್ದು ಅದು ಅಶ್ವತ್ಥ ಕಟ್ಟೆ. ವಿಶೇಷ ಏನಂತ ಹೇಳಿದರೆ, ಈ ಅಶ್ವತ್ಥ ಕಟ್ಟೆ ಇಂದು ನಿನ್ನೆಯದಲ್ಲ, ಬಹಳ ಪ್ರಾಚೀನವಾದದ್ದು. ನೀವು ಅಶ್ವತ್ಥ ಕಟ್ಟೆಯನ್ನು ನೋಡಿದರೆ ಬಹಳ ವಿಶಾಲವಾಗಿದೆ. ಅದರ ಕಾಂಡವನ್ನು ಗಮನಿಸಿದರೆ ಸಾಕು, ಅದೇನು ಒಂದೆರಡು ಎಳೆಗಳಿಂದಲೋ ಒಂದು ಸಣ್ಣ ಗಾತ್ರದ ವೃಕ್ಷವಾಗಿ ಏನು ಕಾಣುವುದಿಲ್ಲ. ಬಹಳ ವಿಸ್ತಾರವಾಗಿರುವಂತಹ ಕಾಂಡ. ಒಂದು ಮರವನ್ನು, ಅದರ ಪ್ರಾಯವನ್ನು ಅಳತೆ ಮಾಡುವುದಕ್ಕೆ ಅದರ ಕಾಂಡದ ಗಾತ್ರ ಎಂಬುದು ಮುಖ್ಯ ಆಗ್ತದಂತೆ. ಆ ಕಾಂಡದ ಗಾತ್ರದೊಳಗೆ ಎಷ್ಟು ಸುರುಳಿಗಳು ಉಂಟೋ ಅಷ್ಟು ಅದಕ್ಕೆ ವರ್ಷ ಆಗಿದೆ ಎಂಬುದು ಲೆಕ್ಕ. ಈ ಬೇರೆ ಬೇರೆ ಬಿಳಲುಗಳನ್ನು ಬಿಟ್ಟು ಈ ಅಶ್ವತ್ಥ ಕೂಡ ಬಹಳ ವಿಶಾಲವಾಗಿದೆ. ಮೇಲೆ ಒಂದು ಚಪ್ಪರ ಹಾಕಿದ ಹಾಗೆ, ಒಳಗಡೆ ಹೋಗುವವರಿಗೆ ಒಂದು ಸ್ವಾಗತ ಚಪ್ಪರ, ಸ್ವಾಗತ ಗೋಪುರ ಕಟ್ಟಿದ ಹಾಗೆ ಒಂದು ಪ್ರಾಕೃತಿಕವಾಗಿರುವಂತಹ ಒಂದು ಹಂದರವನ್ನು ಇದು ನಿರ್ಮಿಸಿದೆ. ಮತ್ತು ವಿಶೇಷವಾಗಿ ಅದರ ಎಲೆಗಳೆಲ್ಲ ಸ್ವಲ್ಪ ವಿಸ್ತಾರವಾಗಿರುವ ಎಲೆ ಆದ ಕಾರಣ ಆ ಎಲೆಗಳೆಲ್ಲ ಜೋಡಿಸಿ ನಿಂತು ಬಹಳ ಒಳ್ಳೆಯ ತಂಪಾದಂತಹ ನೆರಳನ್ನು ಕೂಡ ಇದು ಬರುವವರಿಗೆ ಕೊಡ್ತದೆ. ಈ ಅಶ್ವತ್ಥ ಕಟ್ಟೆಯ ಮೂಲ ಭಾಗದಲ್ಲಿ ಒಂದು ಪೀಠ ಇದೆ, ಅದು ಉತ್ಸವ ಪೀಠ. ಅಲ್ಲಿ ಈ ಅಶ್ವತ್ಥ ಕಟ್ಟೆಯ ಕಾಂಡದ ಬದಿಯಲ್ಲಿ ಶನಿವಾರದ ದಿವಸ ಶನಿ ಕಥೆಗಳು ನಡೆಯುತ್ತದೆ, ಕೆಲವು ಪೂಜಾ ವಿಧಾನಗಳೆಲ್ಲ ನಡೆಯುತ್ತದೆ. ಹಿಂದಿನಿಂದಲೂ ಈ ಅಶ್ವತ್ಥ ಕಟ್ಟೆ ಬಹಳ ಮಹತ್ವದ್ದು. ಅದರಲ್ಲಿ ಈಗ ಇರುವಂಥ ಅಶ್ವತ್ಥ ಕಟ್ಟೆಯನ್ನು ಮತ್ತೆ ಇಡೀ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವಾಗ ಅದನ್ನು ಕೂಡ ಅದಕ್ಕೆ ಬೇಕಿರುವ ಬಹಳ ಶಿಲಾಮಯವಾಗಿರುವಂಥ ಒಂದು ಕಟ್ಟೆಯನ್ನು ಕಟ್ಟಿದ್ದಾರೆ, ಅಶ್ವತ್ಥದ ಕಟ್ಟೆಯನ್ನು ಕಟ್ಟಿದ್ದಾರೆ. ಹಾಗಾಗಿ ಶನಿವಾರ, ಸೋಮವಾರ ಅಥವಾ ತಮ್ಮ ಅನುಕೂಲದ, ತಮಗೆ ಅವಶ್ಯವಾಗಿರುವಂತಹ ವಾರಗಳಲ್ಲಿ ಇಲ್ಲಿ ಬಂದು ಭಕ್ತಾದಿಗಳು ಅಶ್ವತ್ಥಗಳಿಗೆ ಪ್ರದಕ್ಷಿಣೆ ಹಾಕುವಂಥದ್ದೆಲ್ಲ ಇದೆ. ಅದು ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಲೆಕ್ಕಾಚಾರಗಳು ಶಾಸ್ತ್ರದಲ್ಲಿ ಇದೆ. ಅಂತಹ ಪ್ರಾತಃ ಕಾಲದಲ್ಲಿ ಬಂದು ಪ್ರದಕ್ಷಿಣೆ ಮಾಡುವಂಥ ಕ್ರಮಗಳೆಲ್ಲ ಇವೆ. ನೀವು ಆಗೊಂದು ಉಲ್ಲೇಖ ಮಾಡಿದ್ದನ್ನು ಒಂದು ಸಂಕ್ಷಿಪ್ತವಾಗಿ ಮತ್ತೆ ಪರಿಚಯಿಸುವುದಾದರೆ, ಗುಜರಾತ್, ಪ್ರಾಚೀನ ಗುಜರಾತಿನಿಂದ ವೀರಬಾಹು ಎನ್ನುವನು ಈ ಕ್ಷೇತ್ರಕ್ಕೆ ಬಂದಿದ್ದಂತೆ. ಆತ ತನ್ನ ಕೈಯನ್ನು ಕಳೆದುಕೊಂಡು ಚಿನ್ನದ ಕೈಗಳನ್ನು ಜೋಡಿಸಿದ ಕಾರಣ ಆತನಿಗೆ ಕನಕಬಾಹು ಎನ್ನುವ ಹೆಸರಿರ್ತದೆ. ಆ ಕನಕಬಾಹು ಇಲ್ಲಿಗೆ ತೀರ್ಥಕ್ಷೇತ್ರ ಸಂದರ್ಶನಕ್ಕೋಸ್ಕರ ಸಮುದ್ರ ಮಾರ್ಗದಲ್ಲಿ ಬಂದಾಗ ಆತನ ಹಡಗು ಅದು ಬಿರುಗಾಳಿಗೆ ಸಿಲುಕ್ತದೆ. ಅಂಥ ಬಿರುಸಿನ ಗಾಳಿಗೆ ಸಿಲುಕಿದಂಥ ಹಡಗಿನಿಂದ ಆತ ಕೆಳಗೆ ಬಿದ್ದಾಗ ಅಲ್ಲಿ ಬಂದಂಥ ಒಂದು ಹಲಗೆಯ ಸಹಾಯದಿಂದ ಈ ಸೋಮೇಶ್ವರದ ಕಡಲ ಕಿನಾರೆಗೆ ಬಂದು ಸೇರ್ತಾನಂತೆ. ಇಲ್ಲಿ ಬಂಡೆಯ ಮೇಲೆ ಹಾವು ಮುಂಗುಸಿ ಇದ್ದ ಹಾಗೆ ಇಲ್ಲಿ ದನ ಮತ್ತು ಹುಲಿ ಅನ್ಯೋನ್ಯವಾಗಿರುವುದನ್ನು ನೋಡ್ತಾನೆ. ಆನಂತರ ಇಲ್ಲಿ ಬಂದು ತಟ ಸೇರಿದ ನಂತರ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ಬಂದು ಆತ ಮಲಗಿದ ಅಂತ ಲೆಕ್ಕಾಚಾರ. ಇಲ್ಲಿ ನಾವೊಂದು ಸ್ಪಷ್ಟಪಡಿಸಬೇಕು, ಈಗಿರುವಂಥ ಅಶ್ವತ್ಥ ಕಟ್ಟೆ ಆ ಐತಿಹ್ಯದ ವೀರಬಾಹುನ ಕಾಲದಲ್ಲಿ ಇತ್ತೋ
ಅದು ನಮಗೆ ಗೊತ್ತಿಲ್ಲ, ಕಂಡವರು ಯಾರಿಲ್ಲ. ಅದೊಂದು ಊಹೆಗೆ ಸಿಲುಕುವಂಥದ್ದು ಅಷ್ಟೇ. ಅದೊಂದು ಊಹೆ ಮಾಡ್ಬೋದು ಅಷ್ಟೇ. ನಿಜವಾಗಿ ನೋಡಿದರೆ ನೈಜಗೋಚರವಾಗಿ ಅದು ಊಹಾತೀತವಾಗಿರುವ ವಿಚಾರವೇ. ಅದನ್ನು ನಿರ್ದಿಷ್ಟ ಕಾಲಮಾನದಲ್ಲಿ ಐತಿಹ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಈ ಅಶ್ವತ್ಥ ವೃಕ್ಷದ ಪಕ್ಕದಲ್ಲಿ, ಅದರ ಬುಡದಲ್ಲಿ ಆತ ಮಲಗಿದ್ದಂತೆ. ನಾವು ಈ ಕ್ಷೇತ್ರದ ಅಶ್ವತ್ಥ ಕಟ್ಟೆಯ ಸ್ವಲ್ಪ ಮುಂಭಾಗಕ್ಕೆ ನಾವು ಈಗ ಇನ್ನು ಮುಂದಕ್ಕೆ ಅದನ್ನು ನೋಡಲಿಕ್ಕಿದ್ದೇವೆ, ಪಂಚದುರ್ಗಿಯರ ಒಂದು ಆಲಯ. ಆ ಪಂಚದುರ್ಗಿಯರು ಅಶರೀರವಾಣಿಯ ಮೂಲಕ ಹೇಳಿದ್ರಂತ ಒಂದು ಕತೆ ಇದ್ದರೆ, ಇನ್ನೊಂದು ಕತೆ ಅದು ದೇವಲೋಕದಿಂದ ಬಂದಿರುವಂತಹ ಆಕಾಶವಾಣಿಯೊಂದು ಅಲ್ಲಿ ಮೊಳಗ್ತದೆ. ಅಂಥ ಅಶರೀರವಾಣಿಯನ್ನು ಕೇಳಿದಂತಹ ಆತನಿಗೆ ಈ ಅಶ್ವತ್ಥ ಕಟ್ಟೆ ಸರಿ ಮುಂಭಾಗದಲ್ಲಿರುವಂತಹ ಪಶ್ಚಿಮಾಭಿಮುಖವಾಗಿರುವಂತಹ ಶಿಲಾಮಯವಾಗಿರುವ ಗುಡ್ಡದ ಮೇಲೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗವನ್ನು ನೀನು ಪ್ರತಿಷ್ಠಾಪಿಸಿದಾಗ ನೀನು ಕಳೆದುಕೊಂಡಂತಹ ಸೊತ್ತು ಸವಲತ್ತುಗಳೆಲ್ಲ ಮತ್ತೆ ಸಿಗ್ತದೆ ಅಂತ ಹೇಳ್ತಾನೆ. ಅಶರೀರವಾಣಿ ಆಗ್ತದೆ. ಆ ಸಂದರ್ಭದಲ್ಲಿ ಆತ ಆ ವಾಣಿಯ ಅನ್ವಯ ಶಿಲೆಯನ್ನು ಹುಡುಕಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಎಂಬುದೊಂದು ಪ್ರತೀತಿ. ಇದು ಖರಾಸುರ ಪ್ರತಿಷ್ಠೆ ಎನ್ನುವಂತಹ ಕಲ್ಪನೆ ಏನುಂಟು, ಅದಕ್ಕೆ ಸ್ವಲ್ಪ ವ್ಯತಿರಿಕ್ತವಾದ ಆಲೋಚನೆ ಆಗ್ತದೆ ಈತ ಪ್ರತಿಷ್ಠಾಪನೆ ಮಾಡಿದಂಥ. ಅದಕ್ಕೆ ನಾನು ಹೇಳಿದೆ, ಇದೊಂದು ಇತಿಹಾಸದಲ್ಲಿ ಇದೊಂದು ಐತಿಹ್ಯಕ್ಕೂ ಅದು ಮಿತ್ತು ಕೂಡ ಆಗಿರ್ಬೋದು, ಅಥವಾ ಒಂದು ಕಾಲ್ಪನಿಕ ಕಥೆಯೂ ಆಗಿರ್ಬೋದು. ಆದರೆ ಇಂತಹದ್ದೊಂದು ಐತಿಹ್ಯ ಈ ಹಿಂದೆ ಕಾಣುವಂತಹ ಅಶ್ವತ್ಥ ಕಟ್ಟೆಯ ಬಗ್ಗೆ ಇದೆ ಎಂಬುದನ್ನು ತಿಳಿದುಕೊಳ್ಬೇಕು. ಕ್ಷೇತ್ರದ ಒಟ್ಟು ಧಾರ್ಮಿಕತೆಯ ವಲಯದಲ್ಲಿ ಈ ಅಶ್ವತ್ಥ ಕಟ್ಟೆ ಕೂಡ ಬಹಳ ದೊಡ್ಡ ಆಕರ್ಷಣೆ ಹೌದು, ಬಹಳ ದೊಡ್ಡ ಭಾಗವೂ ಹೌದು ಎಂಬುದನ್ನು ನಾವು ಅರಿತುಕೊಳ್ಬೇಕು. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ರೀತಿಯಲ್ಲಿ ಅಶ್ವತ್ಥ ಕಟ್ಟೆಯ ಮಹತ್ವ ಪ್ರತಿ ದೇವಸ್ಥಾನದಲ್ಲೂ ಅಶ್ವತ್ಥ ಕಟ್ಟೆ ಇದ್ದೇ ಇರೋದು. ಅದೇ ಈ ಕ್ಷೇತ್ರದಲ್ಲಿ ಈ ಅಶ್ವತ್ಥ ಕಟ್ಟೆಗೆ ತುಂಬ ಇತಿಹಾಸ ಇರುವಂಥ ತುಂಬ ಅರ್ಥಪೂರ್ಣ ನೀವು ವಿವರಿಸಿದ್ದೀರಾ. ಇನ್ನೊಂದು ಈ ಕ್ಷೇತ್ರದ ಇನ್ನೊಂದು ಕಡೆ ನಾವು ಭೇಟಿ ಕೊಡ್ಲಿಕ್ಕಿದ್ದೇವೆ, ಬನ್ನಿ.